ನಾನು ಹರ್ಷಿತಾ, ಕಾರ್ವಾಪ್ರ ಚಾನಲ್ಗೆ ಸ್ವಾಗತ. ಭಟ್ಕಳ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ವಿರುದ್ಧ ದೂರಿನ ವಿಚಾರಣೆಗೆ ಬಂದ ಅಧಿಕಾರಿಗಳು, ವಿಚಾರಣಾ ತಂಡದ ಎದುರು ಜನಾಕ್ಷೇಪ. ಭಟ್ಕಳ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ವಿರುದ್ಧದ ದೂರಿನ ವಿಚಾರಣೆಗೆ ಬುಧವಾರ ಬಂದ ಅಧಿಕಾರಿಗಳ ತಂಡವು ಸ್ಥಳೀಯ ಹಲವು ಮಂದಿಯ ಆಕ್ಷೇಪ ಎದುರಿಸಿದರು. ಭಟ್ಕಳದ ಈಶ್ವರ್ ನಾಯ್ಕ್ ಎಂಬುವವರು ಡಾಕ್ಟರ್ ಸವಿತಾ ಕಾಮತ್ ವಿರುದ್ಧ ದೂರು ನೀಡಿದ್ದರು. ಅದರ ವಿಚಾರಣೆಗೆಂದು ಬೆಳಗಾವಿಯ ಆರೋಗ್ಯ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಪ್ರಭು ಬಿರಾದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಬಂದಿದ್ದರು. ಈ ವಿಚಾರ ತಿಳಿದ ಸ್ಥಳೀಯರು ಆಸ್ಪತ್ರೆಗೆ ಬಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ನಿವಾಸಿ ಕೃಷ್ಣ ನಾಯ್ಕ್ ಮಾತನಾಡಿ, ಡಾಕ್ಟರ್ ಸವಿತಾ ಕಾಮತ್ ಜನಪ್ರತಿನಿಧಿಗಳ ದಾನಿಗಳ ಸಹಕಾರದಿಂದ ಸರ್ಕಾರಿ ಆಸ್ಪತ್ರೆಯನ್ನು ಹೈಟೆಕ್ ಆಗಿ ಪರಿವರ್ತಿಸಿದ್ದಾರೆ. ಅವರ ಮನೋಸ್ಥೈರ್ಯ ಕುಸಿಯುವಂತ ಕಾರ್ಯ ಮಾಡಬೇಡಿ ಎಂದರು. ದೂರು ನೀಡಿದವರ ವೈಯಕ್ತಿಕ ಹಿತಾಸಕ್ತಿ ಈಡೇರಿಲ್ಲ ಎಂಬ ಕಾರಣಕ್ಕೆ ದೂರು ನೀಡಿದ್ದಾರೆ. ಹಾಗಾಗಿ ಆರೋಗ್ಯಾಧಿಕಾರಿ ವಿರುದ್ಧ ತನಿಖೆ ನಡೆಸುವುದು ಎಷ್ಟು ಸೂಕ್ತ ಎಂದು ಕಿಡಿಕಾರಿದರು. ಒಂದು ವೇಳೆ ವೈದ್ಯರಿಗೆ ತೊಂದರೆ ಕೊಟ್ಟರೆ ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಖಾರ್ವಿ ಸಮಾಜದ ಮುಖಂಡ ರಮೇಶ್ ಖಾರ್ವಿ ಎಚ್ಚರಿಸಿದರು. ಮಾಜಿ ಸೈನಿಕ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ದುರುದ್ದೇಶದಿಂದ ದಕ್ಷ ಅಧಿಕಾರಿಯನ್ನು ಹೊರದಬ್ಬಲು ಸಂಚು ರೂಪಿಸಿದ್ದಾರೆ. ಇದಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜನಪ್ರತಿನಿಧಿಗಳು, ಮುಖಂಡರು, ವಿವಿಧ ಸಮುದಾಯಗಳ ಪ್ರಮುಖರು, ಸಂಘ ಸಂಸ್ಥೆಗಳು ವೈದ್ಯಾಧಿಕಾರಿಗೆ ಬೆಂಬಲ ಸೂಚಿಸಿ ಪತ್ರ ನೀಡಿದ್ದಾರೆ. ಕಾರಣವಿಲ್ಲದೆ ತೊಂದರೆ ನೀಡಿದರೆ ತೀವ್ರ ಹೋರಾಟ ಅನಿವಾರ್ಯ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದರು. ಜಂಟಿ ನಿರ್ದೇಶಕ ಡಾಕ್ಟರ್ ಬಿರಾದಾರ್, ಡಾಕ್ಟರ್ ಸವಿತಾ ಕಾಮತ್ ಅವರ ಶ್ರಮ ನಿಜಕ್ಕೂ ಅಭಿನಂದನೀಯ. ದೂರುಗಳು ಬಂದಾಗ ಇಲಾಖೆಯ ಸೂಚನೆಯಂತೆ ತನಿಖೆ ನಡೆಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಅದಕ್ಕೆ ಸಾರ್ವಜನಿಕರು ಆರೋಪ ಸುಳ್ಳೆಂದು ಸಾಬೀತಾದರೆ ದೂರು ಕೊಟ್ಟವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಕೊನೆಗೆ ತನಿಖೆಗೆ ಬಂದ ಜಂಟಿ ನಿರ್ದೇಶಕರೇ ಡಾಕ್ಟರ್ ಸವಿತಾ ಕಾಮತ್ ಅವರಿಗೆ ನಾಗಯಕ್ಷಿ ಧರ್ಮದೇವಿ ಸಂಸ್ಥಾನದವರು ತಂದಿದ್ದ ಅಭಿನಂದನೆ ಪತ್ರ ನೀಡಿ ಜನರನ್ನು ಸಮಾಧಾನ ಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರದ್ ನಾಯಕ್, ತಾಲೂಕು ವೈದ್ಯಾಧಿಕಾರಿ ಮೂರ್ತಿ ರಾಜ್ ಭಟ್ ಇದ್ದರು. ಟ್ರೀಟ್ಮೆಂಟ್ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಂಥ ಹಾಸ್ಪಿಟಲ್ ನಮಗೆ ಬೇಕಾ ಬೇಡವಾ? ನೀವು ಬೇಡ ಅಂತ, ಅವ್ರು ಬೇಡ ಅಂತ ಯಾರಾದರೂ ಹೇಳಿದ್ರೆ ಇಡೀ ಭಟ್ಕಳ ಬೆಂಕಿ ಬೀಳುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದವರು ಯಾರು ಕೂಡ ಸಾಧಾರಣ ವ್ಯಕ್ತಿಗಳಲ್ಲ. ಎಲ್ಲ ಸಂಘ ಸಂಸ್ಥೆ, ಇಡೀ ಭಟ್ಕಳ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು. ರಾಮಾಯಣ ಇದ್ದಲ್ಲಿ ರಾವಣ ಇರ್ತಾನೆ, ಆದ್ರೂ ಕೂಡ ರಾಮ ಎದ್ದು ಬಂದ. ಅದೇ ರೀತಿಯಲ್ಲಿ ಇವತ್ತು ಸವಿತಾ ಕಾಮತ್ ಇವ್ರು ಇಷ್ಟು ಕೆಲಸ ಮಾಡಿದ್ರು ಕೂಡ ಅಂತ ಅವರಿಗೆ ಗೆಳಾಗ್ಲಿಕ್ಕೆ ಎಷ್ಟೋ ಜನ ಇರ್ತಾರೆ. ಆದ್ರೂ ಕೂಡ ಅವರ ಜೊತೆಯಲ್ಲಿ ನಾವು ಇರ್ತೀವಿ. ನಾವೆಲ್ಲ ಸಂಘ ಸಂಸ್ಥೆಗಳು ಅವ್ರ ಜೊತೆಯಲ್ಲಿ ಇದ್ದೇವೆ. ಯಾಕಂತ ಒಂದೇ ಕಾರಣ, ನಮ್ಮ ಊರಿನ ಒಂದು ಏನು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಡೆವಲಪ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಆಗಬೇಕು. ಆ ರೀತಿಯಲ್ಲಿ ನಮ್ಗೆ ನೀವು ಸಪೋರ್ಟ್ ಮಾಡಬೇಕು. ಯಾಕಂತಂದ್ರೆ ಸರ್ಕಾರದ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ನೀವು ಏನಾದ್ರು ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ ನೀವು ಬರೆದು ಹೋಗಿದ್ರೆ ಅದು ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ, ಶಾಪ್ ಆಗುತ್ತೆ. ಮತ್ತು ನೋಡಿ, ಇದು ಬಡವರಿಗೆ ಕಣ್ಣೀರು ಆಗುವಂತ ಸ್ಥಿತಿ ಆಗುತ್ತೆ. ದಯವಿಟ್ಟು ಇದು ಯಾವ ಗಮನದಲ್ಲಿ ಇಟ್ಕೊಂಡು ನೀವು ಮುಂದಿನ ಹೆಜ್ಜೆ ಇಡಬೇಕು. ಮತ್ತೆ ಆರ್ಥಿಕವಾಗಿ ಮೊದಲು ಇತ್ತು, ಇಲ್ಲಿ ಜೀರೋ ಇತ್ತು. ಇಲ್ಲಿ ಆಸ್ಪತ್ರೆಗೆ ಇದ್ದು ಸವಿತಾ ಮೇಡಮ್ ಬಂದ 200-300% ಇದೆ ಮೊದಲು ಎಂತ ಇತ್ತು. ಮೊದಲು ಇಲ್ಲಿ ಬಂದು ನಾವು ಏನು ಇದು ಎಂತ ಗಂಟೆ ಆಸ್ಪತ್ರೆ ಹೆಂಗೆ ಕಟ್ತಿದ್ರು ನಮಗೆ. ಆಮೇಲೆ ಸವಿತಾ ಮೇಡಮ್ ಚಾರ್ಜ್ ಮಾಡೋದು ಕಂಪ್ಲೀಟ್ ಟೋಟಲ್ ಇದೆ, ಡೇ ಬೈ ಡೇ ಎವ್ರಿಗೆ ಡೇ ಬೈ ಡೇ ಇದೆ. ಇಂಥ ಜನ ಯಾರು ತಲೆಯಲ್ಲ ತರಲಿಲ್ಲ. ಯಾರು ರಿಪೇರಿ ಹಾಕಿದ್ದಾರೆ ಅವ್ರ ಮೇಲೆ ರಿಪೇರಿ ಮಾಡಿದ್ರು. ಜಿಲ್ಲಾ ಪಂಚಾಯತ್ನಲ್ಲಿ ಕಮಲ ಅರಳಿಸುವ ಗುರಿ. ಕಾರವಾರ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿ ಹಾಗೂ ಹೆಚ್ಚಿನ ತಾಲೂಕು ಪಂಚಾಯತಿಗಳನ್ನು ಬಿಜೆಪಿ ಗೆಲ್ಲುವಂತೆ ಪೂರ್ವ ತಯಾರಿ ನಡೆಸಿ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಕಾರ್ಯಕರ್ತರಿಗೆ ಕರೆ ನೀಡಿದರು. ತಾಲೂಕು ಪಂಚಾಯತ, ಜಿಲ್ಲಾ ಪಂಚಾಯತ ಚುನಾವಣೆ ಸಂಬಂಧ ಬಿಜೆಪಿ ಕಾರವಾರ ಕಚೇರಿಯಲ್ಲಿ ಬುಧವಾರ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ನಗರ ಸ್ಥಳೀಯ ಸಂಸ್ಥೆಗಳು, ಎಂಎಲ್ಎ, ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಸಾಕಷ್ಟು ಸಾಧನೆ ಮಾಡಿದ್ದರೂ ಜಿಲ್ಲಾ ಪಂಚಾಯತ್ನಲ್ಲಿ ಸ್ಥಾನ ಕಡಿಮೆ ಇದೆ. ಗ್ರಾಮೀಣ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಗೊಳಿಸಿ ಎಲ್ಲ ಜಿಲ್ಲಾ ಪಂಚಾಯತ್ ಸ್ಥಾನ ಹಾಗೂ ಎಲ್ಲ ತಾಲೂಕಾ ಪಂಚಾಯತ್ಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವತ್ತ ಪ್ರಯತ್ನಿಸೋಣ ಎಂದರು. ಕಾರವಾರ ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗೆ ಸ್ವಾಗತಿಸಿದರು. ಗ್ರಾಮೀಣ ಪ್ರಭಾರಿ ಗಜಾನನ್ ಗುನ್ಗಾ,
ಬಿಜೆಪಿ ಎಸ್ಸಿ ಮೋರ್ಚಾದ ಬಿಎನ್ ಸೂರ್ಯಪ್ರಕಾಶ್, ಉದಯ್ ಶೆಟ್ಟಿ, ಮಾಧ್ಯಮ ಸಹ ಸಂಚಾಲಕ ರಾಜೇಶ್ ನಾಯ್ಕ್ ಸಿದ್ದರ್, ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ದತ್ತಾರಾಮ್ ಬಾಂದೇಕರ್ ಇದ್ದರು. ಎರಡನೇ ದಿನಕ್ಕೆ ಕಾಲಿಟ್ಟ ಸಾರಿಗೆ ನೌಕರರ ಮುಷ್ಕರ. ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಮತ್ತೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಬುಧವಾರದಿಂದ ಆರಂಭವಾದ ಮುಷ್ಕರ ಇಂದು ಕೂಡ ನಡೆದಿದೆ. ಇಂದು ದಿನಪೂರ್ತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಬಸ್ ಇಲ್ಲದ ಕಾರಣ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿದೆ. ಸಾರಿಗೆ ನೌಕರರು ಕೂಡ ಮುಷ್ಕರದಿಂದಾಗಿ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ. ಇದರ ಪರಿಣಾಮ ಸಾರ್ವಜನಿಕರಿಗೆ ಉಂಟಾಗುತ್ತಿದೆ. ಮತ್ತೆ ಕೆಲವು ವಿದ್ಯಾರ್ಥಿಗಳ ಪರೀಕ್ಷೆಯ ಸಮಯವಾಗಿದ್ದರಿಂದ ಅವರು ಕೂಡ ಬಸ್ಸಿಗಾಗಿ ಪರದಾಡುತ್ತಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಸಾರಿಗೆ ವಿಭಾಗದವರ ಜೊತೆ ಸಮಾಲೋಚನೆ ನಡೆಸಿ ಮುಷ್ಕರ ಹಿಂಪಡೆಯುವುದು ಇದು ಕಾರವಾರ ಜನತೆಯ ಆಗ್ರಹವಾಗಿದೆ.